ಸಾದಿ ತೋಜಂದೆ ಏರ್ಲ ದಾಂತೆ ಸಾದಿ ಬೀದಿಡೆ ತಿರ್ಕೊಂದಿತ್ತಿನ ಮನಸ್ಸು ಸರಿದಾಂತಿನ ವ್ಯಕ್ತಿಯವರಿಯನ್ನು ಪೊಲೀಸ್ ಸ್ಟೇಷನ್ಗಳೇ ತಂದು ಬತ್ತದು ಉಂತೆರೆ ವ್ಯವಸ್ಥೆ ಮಲ್ತಿನ ಪೊಲೀಸೇರ್ನ ಎಡ್ಡೆ ಕಾರ್ಯ ಕೋಟಾ ಪೊಲೀಸ್ ಸ್ಟೇಷನ್ ತೆರೆದು ಬೈದನು. ಕರಿನ ಕೆಲವು ದಿನದಿಂದ ಮನಸ್ಸು ಸರಿದಂತೆ ಸಾದಿ ಬೀದಿಡು ತಿರ್ಕೊಂದಿತ್ತಿನ ಒರಿಯನು ಕುಂದಾಪುರ ತಾಲೂಕು ಕೋಟಾ ಪೊಲೀಸ್ ಸ್ಟೇಷನ್ ಪೊಲೀಸರು ಸ್ಟೇಷನ್ಗಳೇ ತಂದು ಬೈದರ. ಪೊಲೀಸರು ತರಿಕುಜಲ್ ದೆಪ್ಪಾದ ಮೀಪಾದ ಪೊಸ ದುತ್ತೈತ ಮಲ್ಪಾದ ಆಯ ಎಡ್ಡೆ ಅಪ್ಪನಂಚ ಮಲ್ತಿದ್ದೀರ. ಒಣಸ ಕೊರ್ಪಾದ ಹಿಡಿದು ಬಕ್ಕ ಓಡಿಪದ ವಿಶ್ವಾಸದ ಇಲ್ಲಡೆ ಸೇರ್ಸಾದಿರ. ಪೊಲೀಸರ ಅಪರಾಧಿಲೇನು ಪತ್ತುನಿ ಮಾತ್ರತ್ತು ಜನಕ್ಲೆಗ ರಕ್ಷಣೆ ಕೊರ್ಪುನು ಮಾತ್ರ ತಂದೆ ಮಾನಸಿಕವಾದ ಸರಿದಾಂತಿನ ಎನ್ನು ತೂವನ್ನ ರೀತಿ ಸಾರ್ವಜನಿಕರಿಗೂ ಪುಗರ್ನಂಚಾತಡ. ಕೋಟಾ ಠಾಣಾ ವ್ಯಾಪ್ತಿಯಲ್ಲಿ ಒಂದು ವಾರದಿಂದ ಒಂದು ಮಾನಸಿಕ ಅಸ್ವಸ್ಥರ ಒಬ್ಬ 24ರಿಂದ 25 ವರ್ಷದ ಒಬ್ಬ ವಯಸ್ಕ ತಿರುಗಾಡ್ತಾ ಇದ್ದ. ಇವತ್ತು ಬೆಳಿಗ್ಗೆ ನೋಡುವಾಗ ನಾನು ಮತ್ತು ನಮ್ಮ ಸಂತೋಷ್ ಅಣ್ಣ ಇದ್ದರೆ ನಮ್ಮ ಹೆಡ್ ಕಾನ್ಸ್ಟೇಬಲ್ ನೋಡುವಾಗ ಇಲ್ಲಿ ಇದು ನಮ್ಮ ಅಂಡರ್ಪಾಸ್ ಕೋಟಾ ಅಂಡರ್ಪಾಸ್ ಹತ್ರ ಕೆಳಗಡೆ ಕೂತ್ಕೊಂಡಿದ್ದ. ಸೂರ್ಯನೂ ನೋಡೋಕತ್ತಿಲ್ಲ, ಅವನು ತುಂಬ ಗಲೀಜು ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದ. ನಮಗೆ ನಮ್ಮ SP ಸಾಹೇಬರು ಯಾವತ್ತೂ ಹೇಳ್ತಿದ್ರು ಒಂದು ಸಮಾಜಕ್ಕೆ ಒಂದು ಇನ್ಸ್ಪಿರೇಷನ್ ಆಗುವ ಕೆಲಸ ಮಾಡಿ ಯಾವತ್ತಾದರೂ ಅಂತ. ಅದೇ ಥರ ನಮ್ಮ ಠಾಣಾಧಿಕಾರಿ ಸಂತೋಷ್ ಕಾಯ್ಕಿಣಿ ಸರ್ ಸಮೇತ ಹೇಳ್ತಾಯಿದ್ರು ಅವತ್ತಾರು ಸಮಾಜಕ್ಕೆ ಒಂದು ಇನ್ಸ್ಪಿರೇಷನ್ ಆಗುವಂಥ ಕೆಲಸ ಮಾಡಿ. ಅದಕ್ಕೋಸ್ಕರ ನಾವು ಇವತ್ತು ಮಾನಸಿಕ ಅಸ್ವಸ್ಥನ ಥರ ಇರುವಂಥ ವ್ಯಕ್ತಿನ ಠಾಣೆಗೆ ಕರ್ಕೊಂಡು ಬಂದು ನಮ್ಮ ಸಹೋದ್ಯೋಗಿಗಳಿಗೆ ಒಟ್ಟಾಗಿ ನಾವೆಲ್ಲ ಒಟ್ಟು ಸೇರಿ ಅವನಿಗೆ ಶೇವಿಂಗ್ ಮಾಡಿಸಿ ಅವನ ಸ್ನಾನ ಮಾಡಿಸಿ ಅವನಿಗೆ ಹೋಟೆಲಲ್ಲಿ ತಿಂಡಿ ಎಲ್ಲ ತಿನ್ನಿಸಿ ಅವನಿಗೆ ಹೊಸ ಬಟ್ಟೆ ಹಾಕಿ ಅವನಿಗೆ ಒಂದು ಒಳ್ಳೆ ಸ್ಥಾನಕ್ಕೆ ಅವನಿಗೀಗ ಸ್ವಲ್ಪ ಮಾನಸಿಕ ಅಸ್ವಸ್ಥದಿಂದ ಸ್ವಲ್ಪ ಇವತ್ತೇ ಸ್ವಲ್ಪ ಅವನು ರಿಕವರಿ ಆದಾಗೆ ತೋರ್ತಿದ್ದ. ಅದಕ್ಕೋಸ್ಕರ ಇವತ್ತು ಮುಂದೆ ಈಗ ನಮ್ಮ ಸ್ಥಳೀಯರನ್ನೆಲ್ಲ ಕರ್ಕೊಂಡು ನೆಕ್ಸ್ಟ್ ಅವನನ್ನು ಕಟ್ಪಾಡಿ ವಿಶ್ವಾಸದ ಮನೆ ಅಲ್ಲಿ ಸೇರಿಸಿ ಅವನನ್ನು ಸ್ವಲ್ಪ ಅವನ ವಿಳಾಸಕ್ಕೆ ತಲುಪಿಸುವಂಥ ವ್ಯವಸ್ಥೆ ಮಾಡಿ ಅವನೊಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಇರುವಂತೆ ನಾವು ಮಾಡಲಿಕ್ಕೆ ಇದು ಮಾಡ್ತಾಯಿದ್ದೆ.